ಬಿ ಜನಾರ್ದನ ಪೂಜಾರಿಯವರ ಅಭಿಮಾನಿ ಬಳಗ ತುಂಬೆ ಇದರ ವತಿಯಿಂದ ಹಿರಿಯ ರಾಜಕಾರಣಿ ಎನ್ಎ ಅಬ್ದುಲ್ಲಾ ಅವರನ್ನ ಗೂಡಿನ ಬಳಿ ನಿವಾಸದಲ್ಲಿ ಸನ್ಮಾನಿಸಲಾಯಿತು. ಪುದು ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಅಖ್ತರ್ ಹುಸೇನ್ ಎಂಎಂ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಹಿಂದೆ ಪಕ್ಷ ಸಂಘಟನೆಗಾಗಿ ದುಡಿದ ಹಿರಿಯರು ನಾಯಕರನ್ನ ಗುರುತಿಸಿ ಗೌರವಿಸುವುದು ಶ್ಲಾಘನೀಯ ಕಾರ್ಯ ಎಂದು ಹೇಳಿದರು. ಈಗಾಗಲೇ ಉತ್ತಮವಾಗಿ ಈ ಬಗ್ಗೆ ಇವರ ಬಗ್ಗೆ ತಮ್ಮ ನೇತಾರರು ಹೇಳಿದರು. ಈಗಾಗಲೇ ಅವರ ಒಂದು ಪಂಚಾಯತ್ ಅಭಿವೃದ್ಧಿ ದೃಷ್ಟಿಯಾಗಿ ಅಧ್ಯಕ್ಷರಾಗಿಯೂ ಉಪಾಧ್ಯಕ್ಷರಾಗಿಯೂ ಸದಸ್ಯರಾಗಿಯೂ ಹಾಗೂ ಇನ್ನಿತರ ಹಲವಾರು ಕಾರ್ಯಕ್ರಮದಲ್ಲೂ ಸಾಮಾಜಿಕವಾಗಿ ರಾಜಕೀಯವಾಗಿ ಎಲ್ಲ ವಿಧದಲ್ಲೂ ಅವರು ಮಾಡಿದ ದಿಟ್ಟ ಹೆಜ್ಜೆಯನ್ನು ಒಂದು ಗುರುತಿಸಿಕೊಂಡು ನಮ್ಮ ಯಾರು ಜಗದೀಶ್ ಶೆಟ್ಟರು ಮತ್ತು MK ಖಾದರ್ ಎಲ್ಲ ಮೋಹನಪ್ಪ ಮಚ್ಚಿಯವರೆಲ್ಲ ಸಲಹೆಯನ್ನು ಒಪ್ಪಿಕೊಂಡು ಈ ಒಂದು ಕಾರ್ಯಕ್ರಮದಲ್ಲಿ ಈ ಮನೆಗೆ ಬಂದು ಅವರನ್ನು ಗುರುತಿಸಿದ್ದು ಭಾರಿ ಒಂದು ಸಂತಸದಾಯಕವಾದ ವಿಚಾರ. ಇದನ್ನು ತುಂಬ ನಾನು ಶ್ಲಾಘಿಸ್ತೇನೆ. ಇದು ಯಾವಾಗಲೂ ನಮಗೂ ಒಂದು ನಮ್ಮ ರಾಜಕೀಯ ಒಂದು ಇದರಲ್ಲೂ ನನಗೂ ಒಂದು ಒಳ್ಳೆಯ ಅಭಿಪ್ರಾಯ ಸಿಕ್ಕಿದೆ. ಏಕೆಂತ ಹೇಳಿದರೆ ಯಾರನ್ನು ಈಗಾಗಲೇ ಆಶೀರ್ ಪೇರ್ಮಾರ್ ಅವರು ಹೇಳಿದರು, ಈ ಒಂದು ಸಂದರ್ಭದಲ್ಲಿ ಅವರು ನೆನಪಿಸುವ ಒಂದು ಉದ್ದೇಶ ಯಾರಿಗಿರಲ್ಲ, ಅವರವರ ಹಿತಾಸಕ್ತಿಯನ್ನು ಹುಡ್ಕೊಂಡು ಹೋಗುವಂಥ ಒಂದು ಸಂದರ್ಭ. ಈ ನಿಟ್ಟಿನಲ್ಲಿ ಈ ಸಮಾಜಕ್ಕೆ ಒಳ್ಳೆಯ ಒಂದು ಸಲಹೆಯನ್ನು, ಒಳ್ಳೆಯ ಒಂದು ಬೋಧನೆ ಅಂತ ಹೇಳ್ಬೋದು, ಆ ಥರ ಇದನ್ನು ಮಾಡಿಕೊಂಡು ಅವರನ್ನು ಮನೆಗೆ ತನಕ ಬಂದು ಗುರುತಿಸಿದ್ದು ಭಾರಿ ಒಂದು ಸಂತೋಷದಾಯಕ. ಪುದು ಗ್ರಾಮ ಪಂಚಾಯತ್ ಮಾಜಿ ಉಪಾಧ್ಯಕ್ಷ ಹಾಶೀರ್ ಪೇರಿಮಾರ್, ಶ್ರೀ ಭಗವತಿ ಕ್ಷೇತ್ರ ಕುದ್ರೋಳಿದರ ಆಡಳಿತ ಮುಖ್ಯಸ್ಥರಾದ ಮೋನಪ್ಪ ಮಜಿಬೇರ್ ತುಂಬೆ ಶುಭಾಶಂಸನೆ ಇದ್ರು. ತುಂಬೆ ಗ್ರಾಮ ಪಂಚಾಯತ್ ಸದಸ್ಯ ಗಣೇಶ್ ಸಾಲ್ಯಾನ್, ದೇವದಾಸ್ ಪರ್ಲಕ್ಕಿ ತುಂಬೆ ಉಪಸ್ಥಿತರಿದ್ದರು. ಸಾಮಾಜಿಕ ಕಾರ್ಯಕರ್ತ PA ರಹೀಂ ಸ್ವಾಗತಿಸಿದರು. ಬಿ ಜನಾರ್ದನ ಪೂಜಾರಿ ಅಭಿಮಾನಿ ಬಳಗದ ಸಂಚಾಲಕ MK ಖಾದರ್ ಬಾರಿಪಳ್ಳ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಉಪಸಂಚಾಲಕ ಜಗದೀಶ್ ಗಟ್ಟಿ ತುಂಬೆ ವಂದಿಸಿದರು. ಜಗದೀಶ್ ಗಟ್ಟಿ ಮತ್ತು MK ಖಾದರ್ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ.